ದುರುಪಯೋಗ ಆದಾಗ ಧ್ವನಿ ಎತ್ತಾ ಬಂದಿದ್ದಾರೆ. ಅದು ಅನೇಕ ವಿಷಯಗಳನ್ನು ನಾನು ಅದಕ್ಕೆ ತಮಗೆ ಗೊತ್ತಿದೆ. ಈಗ ಸಂವಿಧಾನಿಕ ಹುದ್ದೆ ಆದಂಥ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಬಹಿರಂಗಪಡಿಸ್ತೇವೆ ಅಂತೇಳಿ ಬೆಂಗಳೂರಲ್ಲಿ ಬಂದು ಒಂದು ಏನು ಹೇಳಿದ್ದಾರೆ, ಬಾಂಬ್ ಸಿಡಿಸ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕ ಲೋಪ, ಇದು ಒಂದು ಮಾದರಿ. ಆ ಲೋಪ ಅದರಲ್ಲಿ ಒಂದು ಮಾದರಿ, ಒಂದು ಡೋರ್ ನಂಬರ್ನಲ್ಲಿ 80 ಹೆಸರುಗಳು, ಅದು ವಾಸ ಇಲ್ಲದೆ ಇರತಕ್ಕಂಥ ಒಂದು ಮನೆಯಂತೂ ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಬಹುಶಃ ಅದರಲ್ಲಿ ಒಂದು ಬರೀ ಒಂದು ಕೊಠಡಿ ಮಾತ್ರ ಇತ್ತು. ಅದು ಅದರ ಮಾಲಕರು ಯಾರು ಅಂತ ಹೇಳೋದನ್ನು ಹೇಳಿ 80 ಹೆಸರುಗಳು ಇತ್ತು ಅಂತ ಹೇಳಿದನ್ನ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥದ್ದು, ಇನ್ನು ಅನೇಕ ವಿಷಯಗಳು. ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಆ ಪಾರದರ್ಶಕತೆಯನ್ನ ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಏನು ಬೆಂಗಳೂರಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ, ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ. ಅನೇಕ ಬುದ್ಧಿಜೀವಿಗಳು ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ. ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನ ಎತ್ತಿದಾಗ ಬಿಜೆಪಿಯವರು ಉತ್ತರ ಕೊಡ್ತಾರೆ, ಚುನಾವಣಾ ಆಯೋಗ ಉತ್ತರ ಕೊಡಬೇಕಾದಂತ ಸಂದರ್ಭದಲ್ಲಿ ಬಿಜೆಪಿಯವರು ಉತ್ತರ ಕೊಡುವಂತಹ ಸ್ಥಿತಿಗೆ ಬಂದು ಲಿಂಬಾವಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಏನಾಗಿದೆ ಅಂತಂದ್ರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡಾಗ ಅವರು ಹೇಳಬೇಕಾಗಿತ್ತು, ಮಹಾದೇವಪುರದಲ್ಲಿ ಇಂಥ ಒಂದೇ ಬೂತ್ ನಲ್ಲಿ ಒಂದೇ ಡೋರ್ ನಂಬರ್ ನಲ್ಲಿ ಇಂಥ ಇಲ್ಲ ಅಂತ ಹೇಳಿ ಅವರು ಸಾಬೀತುಪಡಿಸಬೇಕಾಗಿತ್ತು. ಇಲ್ಲ ಮಾತಾಡ್ತಾ ಕೂತ್ಬೇಕಾಗಿತ್ತು. ಅವ್ರು ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇಂಥದ್ದಾಗಿದೆ ಅಂತ ಹೇಳ್ತಾರೆ. ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳುವುದರ ಮೂಲಕ ಇದಕ್ಕೆ ಪುಷ್ಟೀಕರಣ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನ ಕರ್ನಾಟಕ ಬಿಜೆಪಿ ಮಾಡಿದೆ ಅಂತೇಳಿ ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಇದು ಒಂದು ಗಂಭೀರ ವಿಷಯ ಅಂತ ಹೇಳುವುದನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಗೊತ್ತಿದೆ ಅಂತ ಹೇಳ್ತಕ್ಕಂಥ. ಇವತ್ತು ಚುನಾವಣೆ ಪಾರದರ್ಶಕ ಆಗಬೇಕು ಅನ್ನುವಂಥದ್ ಬಗ್ಗೆ ಬಹುಶಃ ನಾವೆಲ್ಲರೂ ಅದಕ್ಕೆ ಸಹಮತ ಇದೆ, ನಾವು ಎಲ್ಲರೂ ಸಹಮತ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅದಕ್ಕೆ ಬಹುಶಃ ಈ ಒಂದು ವಿಷಯ ಎತ್ತುವುದರ ಮೂಲಕ ಇವತ್ತು ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೆ ಆಗಿರ್ತಕ್ಕಂಥ ಮತದಾರ ಪಟ್ಟಿ ವ್ಯತ್ಯಾಸ ಕೇವಲ 2-3 ತಿಂಗಳ ಅಂತರದಲ್ಲಿ ಆಗಿರ್ತಕ್ಕಂಥ ವಿಚಾರ. ಈಗ ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಗಮನ ತಗೊಂಡು ಮುಂದಕ್ಕೆ ಈ ತರ ಆಗ್ಬಾರ್ದು. ನನ್ನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಚುನಾವಣಾ ಆಯೋಗದ ಮತದಾರ ಪಟ್ಟಿ ಶುದ್ಧೀಕರಣದ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ, ಅದಕ್ಕೆ ಬಹುಶಃ ಹೊಣೆಗಾರರಾಗಿರ್ತಕ್ಕಂಥ ಯಾರು ಅದನ್ನ ವಹಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಅಧಿಕಾರಶಾಹಿಯಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಉತ್ತರವನ್ನ ಕೊಡುವುದಕ್ಕಿಂತ ಮೊದಲಾಗಿ ಬಹುಶಃ ಚುನಾವಣಾ ಆಯೋಗ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಅವರು ಹೇಳಿದ್ದಾರೆ 10 ವರ್ಷದ ಮತದಾರ ಪಟ್ಟಿಯ ಸಂಪೂರ್ಣವಾದಂತ ಆಡಿಯೋವನ್ನ
ನಾವು ಜನತೆಗೆ ನಿಮ್ಮ ಇಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಮಾತೃಕಾ ಮಾಧ್ಯಮ ಸ್ನೇಹಿತರು ಕೂಡ ನೋಸ್ ಫಾರ್ ನ್ಯೂಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ತರ ಆಗತ್ತೆ ಅನ್ನೋದನ್ನ ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಪ್ರಾರ್ಥನೆ ಕೂಡ ಎಲ್ಲಿ ಆಗುತ್ತೆ ಬಹುಶಃ ನಮಗೂ ಜವಾಬ್ದಾರಿ ಇದೆ. ಇವತ್ತು ಮತದಾರ ಪಟ್ಟಿ ಶುದ್ಧೀಕರಣ ಮಾಡತಕ್ಕಂಥದ್ದು ಕೆಲಸ ಆಗ್ಬೇಕಾಗಿದೆ. ಇವತ್ತು ಬೇರೆ ಬೇರೆ ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರಿಂದಾಗಿ ನಾನು ರಾಹುಲ್ ಗಾಂಧಿ ಅವರ ಈ ಒಂದು ಏನು ಮತದಾರ ಪಟ್ಟಿಯ ಇಲ್ಲಿ ಆಗಿರ್ತಕ್ಕ ಲೋಪಶಗಳನ್ನ ಹೇಳಿದ್ದಾರೆ. ಅದಕ್ಕೆ ಸಹಮತವನ್ನ ನಾವು ಸಣ್ಣ ಮಟ್ಟಿನಲ್ಲಿ ಈ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಇದನ್ನ ಅವರ ಏನು ಬೆಂಬಲಕ್ಕೆ ನಿಲ್ಬೇಕಾದ ಅಗತ್ಯ ಇದೆ. ಪ್ರತಿಯೊಬ್ಬ ಭಾರತೀಯರು ಕೂಡ ಈ ಒಂದು ಅವರ ಉದ್ದೇಶ ಇಷ್ಟೇ, ಚುನಾವಣಾ ಪ್ರಕ್ರಿಯೆ ಪಾರದರ್ಶಕ ಆಗಬೇಕು. ಅನೇಕ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಪಾರದರ್ಶಕತೆಯ ಕೊರತೆಯನ್ನ ಇವತ್ತು ದೇಶಾದ್ಯಂತ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಮತ ಕಲವು ಹೇಳುವಂತ ವಾಕ್ಯ ಮತ ಕಲವು ಆಗ್ತಕ್ಕಂಥ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾನು ಈ ಒಂದು ಜಿಲ್ಲೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇದನ್ನ ನಾನು ಬೆಂಬಲಿಸ್ತೇನೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಇವರು ಎಲೆಕ್ಷನ್ ಕಮಿಷನ್ ಎಲೆಕ್ಟೋರಲ್ ಆಫೀಸರ್ ಅವರು ಪತ್ರ ಬರೆದು ಅವ್ರು ಅಫಿಡೇವಿಟ್ ಕೊಡಿ, ಇದನ್ನ ಅಲಿಗೇಷನ್ ಅಫಿಡೇವಿಟ್ ಕೊಡಿ ಅಂತ, ಸೋಲ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಇನ್ನು ತನಕ ರೆಸ್ಪಾನ್ಸ್ ಬಂದಿಲ್ಲ? ನೋಡಿ, ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಪತ್ರಿಕೆಯಲ್ಲಿ ನೋಡಿದ್ರು ನಾನು. ಬಹುಶಃ ಕೆಲವು ವಿಷಯಗಳಿರ್ಬೋದು. ಅದನ್ನ ಈಗ ನೋಟಿಸ್ ಅಂತ ಹೇಳಿದ್ರೆ ಅವರು ಅಧಿಕೃತವಾಗಿ ಒಂದು ಡೋರ್ ನಂಬರ್ ನಲ್ಲಿ 80 ಮತದಾರ ಹೆಸರುಗಳಿದೆ ಅನ್ನೋದೇ ಒಂದು ಅದನ್ನ ಅಧಿಕೃತವಾಗಿ ಕೊಡುವಂತೆ ಕೊಡೋ ಕೆಲಸ ಮಾಡಬಹುದು ಅಂತ ನನ್ನ ನಿರೀಕ್ಷೆ ಇದೆ. ಇವ್ರು ಮತ್ತೆ ಡಿ.ಕೆ. ಶಿವಕುಮಾರ್ ಕೊಡೋದಿಲ್ಲ, ನಾವೇ ಕೊಡಬೇಕು ಅಂತ ಅಂದಿದ್ದಾರೆ. ಅದು ಯಾವತ್ತು ತೀರ್ಮಾನ ನಾನು ಅದನ್ನು ಹೇಳುವಂತಲ್ಲ. ಅದಕ್ಕೆ ಹಿರಿಯ ನಮ್ಮ ಹೈಕಮಾಂಡ್ ಏನಿದೆ ಅದು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು. ಇನ್ನೊಂದು ಈಗ ಲೋಪ ಆಗಿದೆ ಅಂತ ಮಹದೇವಪುರ ಅಂತ ತಗೊಂಡಾಗ ಈಗ ನಿಮ್ಮ ಇದು ನಿಮ್ಗೆ ಗೊತ್ತು, ಇಷ್ಟು ದಿವಸ ಎಲೆಕ್ಷನ್ ನೋಡಿದ್ರೆ ಹೇಗೆ ಅದು ಎಲೆಕ್ಟೋರಲ್ ರಿವಿಷನ್ ಅದೆಲ್ಲ ನಿಮ್ಮ ಬೂತ್ ಲೆವೆಲ್ ತನಕ ಅದು ಲಿಸ್ಟ್ ಹೋಗುತ್ತೆ, ರಿವಿಷನ್ ಏನಾಗಿದೆ ಏನು ಅಂತ ಹೇಳಿ. ಈಗ ಆ ಸಿಸ್ಟಮ್ ನಿಮ್ಮ ಇದರಲ್ಲಿ ಅದ ನಿಮ್ಮ ಕಾರ್ಯಕರ್ತೆಯನ್ನು ನೋಡಿ ಇದನ್ನ ಲೋಕಲ್ ಅಲ್ಲಿ ಲೋಪ ಕಾಣ್ತಾ ಇದೆಯಾ? ಯಾಕಂದ್ರೆ ಇದು ಈಗ ನಿಮ್ಮ ಲೋಕಲ್ ಅವರಿಗೆ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತೆ ಯಾರ್ದು ಏನು ಎಂತ ಅಂತ ಹೇಳಿ. ಈಗ ಅದರಲ್ಲಿ ನಿಮ್ಮ ಪ್ರೊಸೆಸ್ ನಲ್ಲಿ ಅಂದ್ರೆ ನಿಮ್ಮ ಇದರಲ್ಲಿ ವಿಜಿಲೆನ್ಸ್ ನಲ್ಲಿ ಅಲ್ಲೂ ಫೇಲ್ ಆಯ್ತು ಅಂತೀರಾ? ಇದರಲ್ಲಿ ಹಾಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಕಡೆ ನಮ್ದು BLOಗಳು ಏನು ತಪ್ಪು ಮಾಡ್ತಾರೆ, BLAಗಳು ಇರ್ತಾರೆ. ಕೆಲವು ಸರಿ BLAಗಳಿಗೂ ಬಹುಶಃ ಅವರ ಮಾಹಿತಿಗಳು ಸಿಗದೇ ಇರುವಂತದ್ದಾಗ ಅಥವಾ ಮಾಹಿತಿಯನ್ನು ಸಿಗದೇ ಇರತಕ್ಕಂತ ಪ್ರಯತ್ನಗಳು ಅದು ನನಗೆ ವರ್ಕರ್ಸ್ ಇರ್ತಾರ ನಿಮ್ಮ ಬೂತ್ ಲೆವೆಲ್ ಪಾರ್ಟಿ ಇದರಿಂದ ರಾಜಣ್ಣ ಅವರು ಈ ವಿಷಯದಲ್ಲಿ ಅದನ್ನೇ ಹೇಳಿದ್ರು, ಏನಂದ್ರೆ ಲೋಕಸಭೆ ಎಲೆಕ್ಷನ್ ಆಗುವಾಗ ಅದನ್ನು ಸರಿಪಡಿಸಬೇಕಿತ್ತು ಆಗ ಸರ್ಕಾರ ಇತ್ತು ಅಂತ. ಆದ್ರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಅದಕ್ಕೆ ಹೈಕಮಾಂಡ್ ಹೇಳ್ತದೆ ಅದು ಹೇಳ್ತದೆ. ಆದ್ರೆ ಯಾವುದೇ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಅದಕ್ಕೆ ಉತ್ತರದಾಯಿತು ಅಂತ ನನ್ನ ಅಭಿಪ್ರಾಯ. ಅದೊಂದು ಇಂಡಿಪೆಂಡೆಂಟ್. ಇವತ್ತು ಅದನ್ನು ಕೂಡ ಏನಾಗಿದೆ, ಅದಕ್ಕೆ ವಿರೋಧ ಪಕ್ಷ ನಾಯಕರು ಆಡಳಿತ ಪಕ್ಷ ಇದ್ದು ಚೀಫ್ ಜಸ್ಟಿಸ್ ಇರ್ಬೇಕು ಕಮಿಟಿ ಮಾಡುವಾಗ ಇದು ತಮ್ಮ ಗಮನಕ್ಕೆ ತರತಕ್ಕಂಥದ್ದು. ಈ ಸಾರಿ ಚೀಫ್ ಜಸ್ಟಿಸ್ ಕೆಲಸ ಮಾಡೋದು ನಿಮಗೆ ಗೊತ್ತು, ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ಈ ಎಲೆಕ್ಟ್ರೋಲ್ ರಿವಿಷನ್ ಯಾರು ಕೆಳಗ್ ಮಟ್ಟದಲ್ಲಿ ಆಗುತ್ತೆ ಆಗೋ ಇದು. ಈಗ ಅಲ್ಲಿ ಅವ್ರ ರೆಸ್ಪಾನ್ಸಿಬಲ್ ಹೌದು, ಅಲ್ಟಿಮೇಟ್ಲಿ ಅವರೇ ಇದಾಗ್ತಾರೆ. ಬಟ್ ಈ ಕೆಲಸ ಆಗೋದು ಅಲ್ಲಿ ನಿಮ್ಮ ಇದರ ಪ್ರೊಸೆಸ್ ನಲ್ಲಿ ಅಲ್ಲಿ ಫೇಲ್ಯೂರ್ ಆಯ್ತಾ? ನಿಮ್ಮ ಇದರ ವಿಜಿಲೆನ್ಸ್ ನಲ್ಲಿ ನಿಮ್ಮ ಪಾರ್ಟಿ ನೋಡಿ, ಮತದಾರ ಪಟ್ಟಿ ಅಂತ ಹೇಳಿದ್ರೆ ಅದೊಂದು ಸೂಕ್ಷ್ಮ ವಿಷಯವೇ. ಅದನ್ನ ತಪ್ಪು ಮಾಡಬೇಕಾದಂತ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ತೊಡಗಿದಾಗ ಬಹುಶಃ ಅದನ್ನ ಇದಕ್ಕೆ ತಪ್ಪನ್ನ ಸರಿಪಡಿಸ್ತಕ್ಕಂಥ ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಇರ್ತಕ್ಕಂಥದ್ದು. ಚುನಾವಣಾ ಆಯೋಗ
ಒಂದು ಸಂವಿಧಾನಿಕ ಒಂದು ಹುದ್ದೆ. ಅದಕ್ಕೆ ಚೀಫ್ ಜಸ್ಟಿಸ್ ಅನ್ನು ಹೊರಗಿಟ್ಟೇ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅದು ಯಾಕಂತ ಹೇಳಿದ್ರೆ ಅದನ್ನ ಇಂಥ ತಪ್ಪುಗಳನ್ನ ಎಷ್ಟೋ ವರ್ಷ ಎಲೆಕ್ಟ್ರೋಲ್ ರೋಲ್ ಅದನ್ನ ಸರಿ ಮಾಡ್ಬೇಕು ಅದು ಪ್ರೊಸೆಸ್ ಆಗ್ತಾನೆ ಇದೆ. ಈಗ ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಾರೆ. ಈಗ ಇದರಲ್ಲಿ ಈಗ ಶೇಷನೊಬ್ಬರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ರು. ನಾನು ಮೇಲ್ಮಟ್ಟದಲ್ಲಿ ತಪ್ಪು ನೀವು ಅದು ಹೇಳ್ತೀನಿ. ಆದ್ರೆ ಅದನ್ನು ಮೇಲ್ಮಟ್ಟದಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಅಧಿಕಾರದ ಕಾಲದಲ್ಲಿ, ಅವರ ಒಂದು ಕಾಲದಲ್ಲಿ ಇದ್ರೆ ಅವರು ಆತರ ಒಂದು ಚುನಾವಣಾ ಆಯೋಗ ಇದು ಹೊಣೆಗಾರಿಕೆ. ಬಹುಶಃ ಇದನ್ನ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದಾರೆ. ಬಹುಶಃ ಅದನ್ನು ನಾವು ಖಂಡಿತವಾಗಿ ಮೆಚ್ಚಬೇಕಾದ ವಿಷಯ. ಇವತ್ತು ರಾಹುಲ್ ಗಾಂಧಿ ಅವರು ಸ್ಟೆಪ್ ತಗೊಂಡಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು. ಆದ್ರೆ ನಾವು ನಮ್ಮದು ಪ್ರಶ್ನೆ ಉತ್ತರ ಯಾರು, ಉತ್ತರದಾಯಿತ್ವ ಯಾರಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ. ನಾವು ಕೆಲವು ಸರಿ ನಾವು ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ, ಅದೇ ಚುನಾವಣೆ ಆಯೋಗ ತಪ್ಪು ಮಾಡಿದ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಇವತ್ತು ಯಾವುದೇ ಸಂವಿಧಾನಿಕ ಹುದ್ದೆಗಳಲ್ಲಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬಾರ್ದು, ಅಥವಾ ಬೇರೆ ಬೇರೆ ಪ್ರಮುಖವಾದ ವಿಷಯಕ್ಕೆ ಬಂದ ಪ್ರಶ್ನೆ ಮಾಡಬಾರ್ದು. ವಿರೋಧ ಪಕ್ಷ ಇರುವುದೇ ಪ್ರಶ್ನೆ ಮಾಡಲಿಕ್ಕೆ. ಪ್ರಶ್ನೆ ಮಾಡೋದು ಅಂತಲ್ಲ, ಡಿಸೆಂಬರ್ ಅಲ್ಲಿ ಆಗ್ತದೆ. ಆದ ನಂತರ ಅದರ ಕರಡು ಪ್ರತಿಯನ್ನ ಎಲ್ಲ ಪಾರ್ಟಿಯವರಿಗೆ ಕೊಡ್ತಾರೆ. ಡಿಸಿ ಆಫೀಸ್ ಅಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಇನ್ನೊಂದ್ಸಲ ಮತ್ತೊಂದ್ಸಲ ಕೊಡ್ತಾರೆ. ಮೂರು ಸಲ ಅದನ್ನು ತೋರಿಸ್ತಾರೆ. ನಿಮ್ಮ ಸರ್ಕಾರದ ಆಯುಕ್ತರು ಹೇಳೋದಕ್ಕಿಂತ ಇಲ್ಲಿ ಡಿಸಿ ಮಾಡೋದಲ್ಲ, ಅದು ಡಿಸಿ ಎಸಿ ಅಲ್ಲಲ್ಲ. ಅದು ನನ್ನ ಅನುಭವದ ಪ್ರಕಾರ ನಾನು 9 ಸಾರಿ ಚುನಾವಣೆಗೆ ನಿಂತಿದ್ದೇನೆ. ನಾನು 9 ಸಾರಿ ಚುನಾವಣೆ. ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಎಡಿಷನ್ ಕೂಡ ಬರ್ತದೆ. ಕೆಲವು ಸಾರಿ ಚುನಾವಣೆಯಲ್ಲಿ ಕೆಲವು ಕೊನೆಯ ಗಳಿಗೆಯಲ್ಲಿ ನಿಮಗೆ ನೀವು ಅದನ್ನು ಆಳವಾಗಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ನಾವು ಅನುಭವಿಸಿದವರು ಕೆಲವು ಸಾರಿ. ಆದ್ರೆ ಇದನ್ನ ಮಾಡ್ತಾರೆ. ಆದ್ರೆ ಇದು ಯಾರು ಉತ್ತರದಾಯಿತ್ವ ಅಂತ ಹೇಳಿದ್ರೆ ಉತ್ತರ ಕೊಡುವವರು ಉತ್ತರ ಕೊಡ್ಬೇಕು. ಇವತ್ತು ಬಹುಶಃ ನಾವು ಹೇಳುದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥ, ಬಹುಶಃ ಒಬ್ರು ಅದನ್ನ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರನ್ನು ತೋರಿಸ್ತಕ್ಕಂಥದ್ದಾಯ್ತು. ಈಗ ನಾನು ಲಿಂಬಾವಲ್ಲಿ ನಾವು ಚುನಾವಣಾ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತರದಾಯಿತ್ವ ಅಲ್ಲ. ಈ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಜನ ಈ ದೇಶದಲ್ಲಿ ಆಡಳಿತ ಮಾಡತಕ್ಕಂಥವ್ರು, ಸುಧಾರಣೆ ಮಾಡಬೇಕಾದ ಜವಾಬ್ದಾರಿ ಇರ್ತಕ್ಕಂಥವ್ರು ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ. ಬಹುಶಃ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಇತ್ತೀಚಿನ ಈ ಒಂದು ಕೆಲವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಂತು. ಇದು ಬಹುಶಃ ಮೊದಲು ಇತಿಹಾಸದಲ್ಲಿ ಅಂತ ಪ್ರಶ್ನೆಗಳು ಬರಲಿಲ್ಲ, ಅದನ್ನು ಗೌಣ ಮಾಡತಕ್ಕಂಥದ್ದಾಯ್ತು. ಆ ನಂತರ ಮತ್ತೆ ಈಗ ಹರಿಯಾಣದಲ್ಲಿ ಚುನಾವಣೆ ಬಂತು, ಅದನ್ನು ಕೂಡ ಚುನಾವಣಾ ಗೌಣ ಮಾಡಿತ್ತು. ಈಗ ಬಿಹಾರದಲ್ಲಿ ಚುನಾವಣೆ ಬರ್ತದೆ, ಇದನ್ನು ಕೂಡ ಗೌಣ ಮಾಡತಕ್ಕಂತ ಪ್ರೊಸೆಸ್ ನಡೆಯತಕ್ಕ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅನಿವಾರ್ಯವಾಗಿ ಮಾತಾಡ್ತಕ್ಕ ಸಂದರ್ಭ ಬಂತು ಅಂತ ನನ್ನ ಅಭಿಪ್ರಾಯ. ಮಹಾರಾಷ್ಟ್ರದಲ್ಲಿ ಬಹಳ ಸಾರಿ ಮಾತಾಡಿದ್ದಾರೆ, ಇದು ಹೊಸ್ತೇನು ಮಾತಾಡ್ತಕ್ಕಂಥದ್ದಲ್ಲ. ಮಹಾರಾಷ್ಟ್ರದ ಚುನಾವಣೆ ಆಗುವಾಗಲೇ ಹೇಳಿದ್ದಾರೆ. ಬಹುಶಃ ಏನು ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ಮಾತಾಡಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ, ಅವ್ರು ಏನು ಹೇಳಿದ್ದಾರೆ ಅದು ಈಗ ಸತ್ಯವಾಗಿ ಬಂದಿದೆ. ಈಗ ಎಲ್ಲ ವಿಚಾರಗಳು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರೂ ಹೇಳ್ಬಹುದು, ಯಾರಾದ್ರೂ ಅವರ ಬಗ್ಗೆ ಹೇಳ್ಬಹುದು. ಆದ್ರೆ ಅವರ ಮೇಧಾವಿತನವನ್ನ ಈಗ ಜನ ಒಪ್ಪುವಂತ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂತ ಮಾತನ್ನು ಪ್ರತಿ ಸಾರಿ ಕೂಡ ಅವ್ರು ಏನು ಪ್ರಶ್ನೆ ಎತ್ತಿದ್ದಾರೆ ಅದು ಯಾವ ಸುಳ್ಳಾಗಿದೆ. ಇವತ್ತು ಆಡಳಿತ ಮಾಡತಕ್ಕ ಸರ್ಕಾರದ ವೈಫಲ್ಯವನ್ನ, ಅದು ಜನಧನ್ ಖಾತೆ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಯಾವುದು ಅವರ ಭರವಸೆಗಳು ಈಡೇರಿಸ್ತಕ್ಕ ಸಂದರ್ಭದಲ್ಲಿ ಕೂಡ ಏನು ನಮ್ಮ ಬೇರೆ ಬೇರೆ ಸನ್ನಿವೇಶದಲ್ಲಿ ಹೇಳಿರ್ತಕ್ಕಂಥ ಮಾತು ಸತ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಸುಳ್ಳು ಆಯ್ತಲ್ಲ. ಒಬ್ಬರು ಯಾರೋ 3 ಕಡೆ ವೋಟ್ ಆಗಿದ್ದಾನೆ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಅವನ್ ಎಲ್ಲಿ ಟ್ರಾನ್ಸ್ಫರ್ ಆಗಿ ಒಂದೇ ಕಡೆ ಹಾಕಿದ್ದಾನೆ. ಅಂದ್ರೆ ಅದು ಇದಾಯ್ತಲ್ಲ, ಅದೊಂದು ಉದಾಹರಣೆ ಅಲ್ಲ. ಒಂದು ಕಡೆ ಅಲ್ಲ, ಸತ್ಯ ಆಗಿದೆ ಅಂತ ಹೇಗೆ ನನ್ನ ಮಿತ್ರರೇ, ಒಂದು ಕಡೆ ಏನೋ ಆಗಿದೆ ಅಂತ ಅದೊಂದು ಉದಾಹರಣೆ ಅಲ್ಲ. ಇಂತ ಅನೇಕ ಕಡೆ ಆಗಿದೆ ಅಂತ ಹೇಳ್ತಕ್ಕಂಥ. ಇವತ್ತು ಒಬ್ಬ ವ್ಯಕ್ತಿ 4 ರಾಜ್ಯದಲ್ಲಿ ಮತದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ ಅಲ್ವಾ? ಒಂದು ವಿಷಯ. ಆದ್ರೆ ನಾನು ಒಬ್ಬ ಮತದಾರ 4 ರಾಜ್ಯದಲ್ಲಿ ಮತದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ವಿಷಯ, ಸಣ್ಣ ವಿಷಯವೇನಲ್ಲ. ಒಂದು ಮತದಾರ ಪಟ್ಟಿ, ಇನ್ನೊಂದು ಮತದಾರ ಕೇಂದ್ರ, ಅದು ಬೇರೆ ವಿಚಾರ. ಅದಕ್ಕಿಂತಲೂ ಎತ್ತರ ಹೋಗಿದೆ ಇದು. ಇಂಟಿಗ್ರೇಟೆಡ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಈಸ್ ರೆಸ್ಪಾನ್ಸಿಬಲ್ ಅಂತ ಟು ಕ್ಲೀನ್ ದಿ ಎಲೆಕ್ಟ್ರಲ್ ರೋಲ್. ಅಲ್ಲ, ಏನಂದ್ರೆ
ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ 10 ವರ್ಷದ ಯಾಕಂದ್ರೆ ಅವರು ವಿಪಕ್ಷ ನಾಯಕರಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ, ವಿಪಕ್ಷ ನಾಯಕರ ಕೆಲಸ ಮಾಡ್ತಾರೆ. ಕೆಲವು ಸಾರಿ ಹೇಳ್ತಾರೆ ನೀವು ಲೋಕಸಭೆಯಲ್ಲಿ ಯಾಕೆ ಮಾತಾಡಬಾರ್ದು, ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೆಲಸ, ಅದು ಕೂಡ ಇದೆ. ಅದನ್ನು ನಾನು ಡೈವರ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಸೀಮಿತವಾಗಿ ಮತದಾರ ಪಟ್ಟಿಗೆ ಸೀಮಿತವಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ. ಬಹುಶಃ ಅವ್ರು ಹೇಳಿದ್ದಾರೆ, ಈಗ ಅವ್ರು ಏನು ಕೇಳಿದ್ದಾರೆ, ಆಡಿಯೋ ಕೊಡಿ 10 ವರ್ಷದ ಎಲ್ಲ ಮಾಹಿತಿಯನ್ನ ಕೊಡಿ ಇಡೀ ದೇಶದ. ಯಾಕೆ ಮಾಡ್ಬೋದಲ್ಲ, ಅದು ಯಾರು ಕೊಡ್ಬೇಕು? ಚುನಾವಣಾ ಆಯೋಗ ಕೊಡ್ಬೇಕು. ಬಹುಶಃ ಚುನಾವಣಾ ಆಯೋಗ ಇವತ್ತು ಆಡಳಿತ ಮಾಡ್ತಕ್ಕಂಥವ್ರು ಕೂಡ ಅದಕ್ಕೆ ಒಂದು ಜವಾಬ್ದಾರಿ ಆಗ್ತಾರೆ ಅನ್ನೋದು, ಎಲೆಕ್ಟ್ರಾನಿಕ್ ಕ್ಲೀನ್ ಆಗ್ಬೇಕು ಅಂತ ಹೇಳುವಂಥದ್ದು ರಾಹುಲ್ ಗಾಂಧಿ ಅವರ ಉದ್ದೇಶ. ಈಗ ಮಾಸ್ಟರ್ ಇದಕ್ಕೆ ನಾವು ಕೂಡ ಟ್ರೂ ಕಾಪಿಗೆ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ, ಅದು ಬರಬಾರ್ದು ಕೆಲಸ. ನಾನು ಅದನ್ನ ಈಗ ಅದರ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ ಕಾಲವೇ ಹೇಳ್ಬೋದು. ಇವತ್ತು ದೇಶದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನು ಶುದ್ಧೀಕರಣ ಮಾಡತಕ್ಕಂಥ ಈ 10 ವರ್ಷ ಆಡಿಯೋ ಕೊಟ್ಟರೆ ನನ್ನದು ಕೂಡ ಬರ್ಬೋದು ಅಂತ ನನ್ನ ಎಲ್ಲ ಆಡಿಯೋ ಕೊಡ್ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆಡಿಯೋ ಕೊಡಬೇಕು 10 ವರ್ಷದ ಅಂತ ಅಲ್ಲ, ಪರಿಶೀಲನೆ ಮಾಡುವ. ಇನ್ನು ನನಗೆ ಇದು ಮೊನ್ನೆ ಈಗ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭ ಅಂತ ಬಿಟ್ಕೊಂಡು ಮಾಡಬೇಕಾಗಿದೆ. ನನಗೆ ಕೆಲವು ಸಾರಿ ಕೆಂಪು ಶಾಯಿ ಆಗ್ತಾರೆ ಅವರು, ಅದು ಯಾರಿದ್ದಾಗ ಒಂದು ದೊಡ್ಡ ಪಟ್ಟಿಗೆ ಅದು ನನಗೆ ಈಗ ಏನು ಅಂತ ಗೊತ್ತಾಗುದಿಲ್ಲ. ಸರ್, ಈಗ ಆರಿಫ್ ಒಂದು ಪ್ರಶ್ನೆ ಕೇಳಿ, ಕರಡು ಪ್ರತಿಯ ಬಗ್ಗೆ. ಕರಡು ಪ್ರತಿ ಕೊಡ್ತಾರೆ ಈಗ ಜನವರಿಯಲ್ಲಿ, ಅಲ್ಲ ಸರ್, ಜನವರಿಯಲ್ಲಿ ಇಲೆಕ್ಷನ್ ಆದ್ರೆ ಡಿಸೆಂಬರ್ ಅಲ್ಲಿ ಕೊಡ್ತಾರೆ ಸರ್. ಮತ್ತು ಇಲೆಕ್ಷನ್ಗೆ 2 ದಿನ ಇರುವಾಗ ಫೈನಲ್ ಮಾಸ್ಟರ್ ಕಾಪಿ ಕೊಡ್ತಾರೆ ಸರ್, ಫೈನಲ್ ಲಿಸ್ಟ್. ಅದರಲ್ಲಿ ಅವರು ಮೋಸ ಮಾಡ್ತಾರೆ. ಅದನ್ನು ವೋಟರ್ ಲಿಸ್ಟ್ ಅದನ್ನು ಅದು ನಿಮ್ ಬೂತ್ ಅಲ್ಲಿ ಇಡುದು, ಆ ಲಿಸ್ಟ್ ನಮ್ಗೆ ಕರಡು ಪ್ರತಿ ಕೊಟ್ಟದನ್ನು ಇಡುದಿಲ್ಲ. ಫೈನಲ್ ಲಿಸ್ಟ್ ಕೊಡುದು ವೋಟಿಗೆ 2 ದಿವಸ ಇರುವಾಗ ಕೊಡಬಾರ್ದು. ಅದ್ರಲ್ಲಿ ಡಿಫರೆನ್ಸ್ ಬರ್ತದೆ ನಮಗೆ. ಈಗ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಸದುದ್ದೇಶವನ್ನು ಇಟ್ಕೊಂಡು ಇದಕ್ಕೆ ಒಂದು ಬಾಂಬನ್ನೇ ಸಿಡಿಸಿದ್ದಾರೆ. ಅವರು ಯಾರು ಏನ್ ಹೇಳಿ, ಅದು ಸಣ್ಣ ಬಾಂಬ್, ನ್ಯೂಕ್ಲಿಯರ್ ಬಾಂಬನ್ನೇ ಸಿಡಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಬಹುಶಃ ಮತದಾರ ಕಳ್ಳತನದ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ಅದರ ಬಗ್ಗೆ ಶುದ್ಧೀಕರಣ ಆಗ್ಬೇಕಾಗಿದೆ. ಅದಕ್ಕೆ ಏನು ರಾಹುಲ್ ಗಾಂಧಿ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಚುನಾವಣಾ ಆಯೋಗ ಕೊಡಬೇಕು, ಅದು ಆಡಳಿತ ಸರ್ಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ಅಭಿಪ್ರಾಯ ನನ್ನ. ಧನ್ಯವಾದ. ಅದಕ್ಕೆ ನಮ್ಮ ಸಹಮತ. ವಿಷಯ ಡೈವರ್ಟ್ ಆಗೋದು ಬೇಡ, ನಾವು ನೀವು ಮಾತಾಡೋದು, ನಾನು ಅದಕ್ಕೂ ಅದು ಇನ್ನೊಂದು ಮಾತಾಡೋದು. ಥ್ಯಾಂಕ್ ಯು. ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳು ಅದು ದುರುಪಯೋಗ ಆದಾಗ ಧ್ವನಿ ಎತ್ತಾ ಬಂದಿದ್ದಾರೆ. ಅದು ಅನೇಕ ವಿಷಯಗಳನ್ನ ನಾನು ಅದಕ್ಕೆ ತಮಗೆ ಗೊತ್ತಿದೆ. ಈಗ ಸಂವಿಧಾನಿಕ ಹುದ್ದೆ ಆದಂತ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಹಿರಂಗಪಡಿಸ್ತೇನೆ ಅಂತೇಳಿ ಬೆಂಗಳೂರಲ್ಲಿ ಬಂದು ಒಂದು ಏನು ಹೇಳಿದ್ದಾರೆ, ಬಾಂಬ್ ಸಿಡಿಸಿದ್ದಾರೆ ಅಂತ, ಆ ಬಾಂಬ್ ಸಿಡಿಸಿದ್ದಾರೆ. ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕ ಲೋಪ, ಇದು ಒಂದು ಮಾದರಿ. ಆ ಲೋಪ ಅದರಲ್ಲಿ ಒಂದು ಮಾದರಿ, ಒಂದು ಡೋರ್ ನಂಬರ್ನಲ್ಲಿ 80 ಹೆಸರುಗಳು, ಅದು ವಾಸ ಇಲ್ಲದೆ ಇರತಕ್ಕಂಥ ಒಂದು ಮಲಯಾಂತೂ ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಬಹುಶಃ ಅದರಲ್ಲಿ ಒಂದು ಬರೀ ಒಂದು ಕೊಠಡಿ ಮಾತ್ರ ಇತ್ತು. ಅದು ಅದರ ಮಾಲಕರು ಯಾರು ಅಂತ ಹೇಳಿ 80 ಹೆಸರುಗಳು ಇತ್ತು ಅಂತ ಹೇಳಿದನ್ನ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥದ್ದು, ಇನ್ನು ಅನೇಕ ವಿಷಯಗಳು. ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ
ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಆ ಪಾರದರ್ಶಕತೆಯನ್ನ ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಏನು ಬೆಂಗಳೂರಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ, ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ. ಅನೇಕ ಬುದ್ಧಿಜೀವಿಗಳು ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ. ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನ ಎತ್ತಿದಾಗ ಬಿಜೆಪಿಯವರು ಉತ್ತರ ಕೊಡ್ತಾರೆ. ಚುನಾವಣಾ ಆಯೋಗ ಉತ್ತರ ಕೊಡಬೇಕಾದಂತ ಸಂದರ್ಭದಲ್ಲಿ ಬಿಜೆಪಿಯವರು ಉತ್ತರ ಕೊಡುವಂತಹ ಸ್ಥಿತಿಗೆ ಬಂದು ಲಿಂಬಾವಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಏನಾಗಿದೆ ಅಂದ್ರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡಾಗ ಅವರು ಹೇಳಬೇಕಾಗಿತ್ತು, ಮಹಾದೇವಪುರದಲ್ಲಿ ಇಂಥ ಒಂದೇ ಬೂತ್ ನಲ್ಲಿ ಒಂದೇ ಡೋರ್ ನಂಬರ್ ನಲ್ಲಿ ಇಂಥ ಇಲ್ಲ ಅಂತ ಹೇಳಿ ಅವರು ಸಾಬೀತುಪಡಿಸಬೇಕಾಗಿತ್ತು. ಇಲ್ಲ ಮಾತಾಡಿ ಕೂತಬೇಕಾಗಿತ್ತು. ಅವ್ರು ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇಂಥದ್ದಾಗಿದೆ ಅಂತ ಹೇಳ್ತಾರೆ. ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳುವುದರ ಮೂಲಕ ಇದಕ್ಕೆ ಪುಷ್ಟೀಕರಣ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನ ಕರ್ನಾಟಕ ಬಿಜೆಪಿ ಮಾಡಿದೆ ಅಂತೇಳಿ ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಇದು ಒಂದು ಗಂಭೀರ ವಿಷಯ ಅಂತ ಹೇಳುವುದನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಗೊತ್ತಿದೆ ಅಂತ ಹೇಳ್ತಕ್ಕಂಥ. ಇವತ್ತು ಚುನಾವಣೆ ಪಾರದರ್ಶಕ ಆಗಬೇಕು ಅನ್ನುವಂಥದ್ ಬಗ್ಗೆ ಬಹುಶಃ ನಾವೆಲ್ಲರೂ ಅದಕ್ಕೆ ಸಹಮತ ಇದೆ, ನಾವು ಎಲ್ಲರೂ ಸಹಮತ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅದಕ್ಕೆ ಬಹುಶಃ ಈ ಒಂದು ವಿಷಯ ಎತ್ತುವುದರ ಮೂಲಕ ಇವತ್ತು ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೆ ಆಗಿರ್ತಕ್ಕಂಥ ಮತದಾರ ಪಟ್ಟಿಯ ವ್ಯತ್ಯಾಸ ಕೇವಲ 2-3 ತಿಂಗಳ ಅಂತರದಲ್ಲಿ ಆಗಿರ್ತಕ್ಕಂಥ ವಿಚಾರ. ಈಗ ಬಿಹಾರದಲ್ಲಿ ನಡೀತಕ್ಕಂಥ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಗಮನಿಸಿಕೊಂಡು ಮುಂದಕ್ಕೆ ಈ ತರ ಆಗ್ಬಾರ್ದು. ನನ್ನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಚುನಾವಣಾ ಆಯೋಗದ ಮತದಾರ ಪಟ್ಟಿ ಶುದ್ಧೀಕರಣದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಅದಕ್ಕೆ ಬಹುಶಃ ಹೊಣೆಗಾರರಾಗಿರ್ತಕ್ಕಂಥ ಯಾರು ಅದನ್ನ ವಹಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಅಧಿಕಾರಶಾಹಿಯಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಉತ್ತರವನ್ನ ಕೊಡುವುದಕ್ಕಿಂತ ಮೊದಲಾಗಿ ಬಹುಶಃ ಚುನಾವಣಾ ಆಯೋಗ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಅವರು ಹೇಳಿದ್ದಾರೆ 10 ವರ್ಷದ ಮತದಾರ ಪಟ್ಟಿಯ ಸಂಪೂರ್ಣವಾದಂತ ಆಡಿಯೋವನ್ನ ನಾವು ಜನತೆಗೆ ಇಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೋಸ್ ಫಾರ್ ನ್ಯೂಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ತರ ಆಗತ್ತೆ ಅನ್ನೋದನ್ನ ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಪ್ರಾರ್ಥನೆ ಕೂಡ ಎಲ್ಲಿ ಆಗತ್ತೆ ಬಹುಶಃ ನಮಗೂ ಜವಾಬ್ದಾರಿ ಇದೆ. ಇವತ್ತು ಮತದಾರ ಪಟ್ಟಿ ಶುದ್ಧೀಕರಣ ಮಾಡತಕ್ಕಂಥದ್ದು ಕೆಲಸ ಆಗ್ಬೇಕಾಗಿದೆ. ಇವತ್ತು ಬೇರೆ ಬೇರೆ ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದಾಗಿ ನಾನು ರಾಹುಲ್ ಗಾಂಧಿ ಅವರ ಈ ಒಂದು ಏನು ಮತದಾರ ಪಟ್ಟಿಯ ಇಲ್ಲಿ ಆಗಿರ್ತಕ್ಕ ಲೋಪಶಗಳನ್ನ ಹೇಳಿದ್ದಾರೆ, ಅದಕ್ಕೆ ಸಹಮತವನ್ನ ನಾವು ಸಣ್ಣ ಮಟ್ಟಿನಲ್ಲಿ ಈ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಇದನ್ನ ಅವರ ಏನು ಬೆಂಬಲಕ್ಕೆ ನಿಲ್ಬೇಕಾದ ಅಗತ್ಯ ಇದೆ. ಪ್ರತಿಯೊಬ್ಬ ಭಾರತೀಯರು ಕೂಡ ಈ ಒಂದು ಅವರ ಉದ್ದೇಶ ಇಷ್ಟೇ, ಚುನಾವಣಾ ಪ್ರಕ್ರಿಯೆ ಪಾರದರ್ಶಕ ಆಗಬೇಕು. ಅನೇಕ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಪಾರದರ್ಶಕತೆಯ ಕೊರತೆಯನ್ನ ಇವತ್ತು ದೇಶಾದ್ಯಂತ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಮತ ಕಲವು ಹೇಳುವಂತ ವಾಕ್ಯ ಮತ ಕಲವು ಆಗ್ತಕ್ಕಂಥ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾನು ಈ ಒಂದು ಜಿಲ್ಲೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇದನ್ನ ನಾನು ಬೆಂಬಲಿಸ್ತೇನೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಇವರು ಎಲೆಕ್ಷನ್ ಕಮಿಷನ್ ಮೊನ್ನೆ ಎಲೆಕ್ಟೋರಲ್ ಆಫೀಸರ್ ಅವರು ಪತ್ರ ಬರೆದು ಅವ್ರಿಗೆ ಅಫಿಡೇವಿಟ್ ಕೊಡಿ, ಇದನ್ನ ಅಲಿಗೇಷನ್ ಅಫಿಡೇವಿಟ್ ಕೊಡಿ ಅಂತ, ಸೋಲ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ.
ಇದನ್ನ ಯಾಕೆ ಇನ್ನು ತನಕ ರೆಸ್ಪಾನ್ಸ್ ಬಂದಿಲ್ಲ? ನೋಡಿ, ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಪತ್ರಿಕೆಯಲ್ಲಿ ನೋಡಿದ್ ನಾನು. ಬಹುಶಃ ಕೆಲವು ವಿಷಯಗಳಿರ್ಬೋದು. ಅದನ್ನ ಈಗ ನೋಟಿಸ್ ಅಂತ ಹೇಳಿದ್ರೆ ಅವರು ಅಧಿಕೃತವಾಗಿ ಒಂದು ಡೋರ್ ನಂಬರ್ ನಲ್ಲಿ 80 ಮತದಾರ ಹೆಸರುಗಳಿದೆ ಅನ್ನೋದೇ ಒಂದು, ಅದನ್ನ ಅಧಿಕೃತವಾಗಿ ಕೊಡುವಂತೆ ಕೊಡೋ ಕೆಲಸ ಮಾಡಬಹುದು ಅಂತ ನನ್ನ ನಿರೀಕ್ಷೆ ಇದೆ. ಇವ್ರು ಮತ್ತೆ ಡಿ ಕೆ ಶಿವಕುಮಾರ್ ಕೊಡೋದಿಲ್ಲ, ನಾವೇ ಕೊಡಬೇಕು ಅಂತ ಅಂದಿದ್ದಾರೆ. ಅದು ಯಾವತ್ತು ತೀರ್ಮಾನ ನಾನು ಅದನ್ನು ಹೇಳುವಂತಲ್ಲ. ಅದಕ್ಕೆ ಹಿರಿಯ ನಮ್ಮ ಹೈಕಮಾಂಡ್ ಏನಿದೆ ಅದು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ. ಇನ್ನೊಂದು, ಈಗ ಲೋಪ ಆಗಿದೆ ಅಂತ ಮಾದೇವಪುರ ತಗೊಂಡಾಗ ಈಗ ನಿಮ್ಗೆ ಗೊತ್ತು, ಇಷ್ಟು ದಿವಸ ಎಲೆಕ್ಷನ್ ನೋಡಿದ್ರೆ ಹೇಗೆ ಅದು ಎಲೆಕ್ಟ್ರೋಲ್ ರಿವಿಷನ್ ಅದೆಲ್ಲ ನಿಮ್ಮ ಬೂತ್ ಲೆವೆಲ್ ತನಕ ಅದು ಲಿಸ್ಟ್ ಹೋಗುತ್ತೆ, ರಿವಿಷನ್ ಏನಾಗಿದೆ ಏನು ಅಂತ ಹೇಳಿ. ಈಗ ಆ ಸಿಸ್ಟಮ್ ನಿಮ್ಮ ಇದರಲ್ಲಿ ಅದ ನಿಮ್ಮ ಕಾರ್ಯಕರ್ತೆಯನ್ನು ನೋಡಿ ಇದನ್ನ ಲೋಕಲ್ ಅಲ್ಲಿ ಲೋಪ ಕಾಣ್ತಾ ಇದೆಯಾ? ಯಾಕಂದ್ರೆ ಇದು ಈಗ ನಿಮ್ಮ ಲೋಕಲ್ ಅವರಿಗೆ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತೆ, ಯಾರು ಏನು ಎಂತ ಅಂತೇಳಿ. ಈಗ ಅದರಲ್ಲಿ ನಿಮ್ಮ ಪ್ರೊಸೆಸ್ ನಲ್ಲಿ ಅದು ನಿಮ್ಮ ಇದರಲ್ಲಿ ವಿಜಿಲೆನ್ಸ್ ನಲ್ಲಿ ಅಲ್ಲೂ ಫೇಲ್ ಆಯ್ತು ಅಂತೀರಾ? ಇದರಲ್ಲಿ ಹಾಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಕಡೆ ನಮ್ದು BLOಗಳು ಏನು ತಪ್ಪು ಮಾಡ್ತಾರೆ, BLAಗಳು ಇರ್ತಾರೆ. ಕೆಲವು ಸಲ BLAಗಳಿಗೂ ಬಹುಶಃ ಅವರ ಮಾಹಿತಿಗಳು ಸಿಗದೇ ಇರುವಂತದ್ದಾಗ ಅಥವಾ ಮಾಹಿತಿಯನ್ನು ಸಿಗದೇ ಇರತಕ್ಕಂತ ಪ್ರಯತ್ನಗಳು ಅದು ನನಗೆ ವರ್ಕರ್ಸ್ ಇರ್ತಾರ. ನಿಮ್ಮ ಬೂತ್ ಲೆವೆಲ್ ಪಾರ್ಟಿ ಇದರಿಂದ ರಾಜಣ್ಣ ಅವರು ಈ ವಿಷಯದಲ್ಲಿ ಅದನ್ನೇ ಹೇಳಿದ್ರು, ಏನಂದ್ರೆ ಲೋಕಸಭೆ ಎಲೆಕ್ಷನ್ ಆಗುವಾಗ ಅದನ್ನು ಸರಿಪಡಿಸಬೇಕಿತ್ತು ಆಗ ಸರ್ಕಾರ ಇತ್ತು ಅಂತ. ಆದ್ರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಅದಕ್ಕೆ ಹೈಕಮಾಂಡ್ ಹೇಳ್ತದೆ ಅದು ಹೇಳ್ತದೆ. ಆದ್ರೆ ಯಾವುದೇ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಅದಕ್ಕೆ ಉತ್ತರದಾಯಿತು ಅಂತ ನನ್ನ ಅಭಿಪ್ರಾಯ. ಅದೊಂದು ಇಂಡಿಪೆಂಡೆಂಟ್. ಇವತ್ತು ಅದನ್ನು ಕೂಡ ಏನಾಗಿದೆ, ಅದಕ್ಕೆ ವಿರೋಧ ಪಕ್ಷ ನಾಯಕರು ಆಡಳಿತ ಪಕ್ಷ ಇದ್ದು ಚೀಫ್ ಜಸ್ಟಿಸ್ ಇರಬೇಕು ಕಮಿಟಿ ಮಾಡುವಾಗ, ಇದು ತಮ್ಮ ಗಮನಕ್ಕೆ ತರತಕ್ಕಂಥದ್ದು. ಈ ಸರಿ ಚೀಫ್ ಜಸ್ಟಿಸ್ ಕೆಲಸ ಮಾಡೋದು ನಿಮಗೆ ಗೊತ್ತು, ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ಈ ಎಲೆಕ್ಟ್ರೋಲ್ ರಿವಿಷನ್ ಯಾರು ಕೆಳಗ್ ಮಟ್ಟದಲ್ಲಿ ಆಗುತ್ತೆ ಆಗೋ ಇದು. ಈಗ ಅಲ್ಲಿ ಅವ್ರ ರೆಸ್ಪಾನ್ಸಿಬಲ್ ಹೌದು, ಅಲ್ಟಿಮೇಟ್ಲಿ ಅವರೇ ಇದಾಗ್ತಾರೆ. ಬಟ್ ಈ ಕೆಲಸ ಆಗೋದು ಅಲ್ಲಿ ನಿಮ್ಮ ಇದರ ಪ್ರೊಸೆಸ್ ನಲ್ಲಿ ಅಲ್ಲಿ ಫೇಲ್ಯೂರ್ ಆಯ್ತಾ? ನಿಮ್ಮ ಇದರ ವಿಜಿಲೆನ್ಸ್ ನಲ್ಲಿ ನಿಮ್ಮ ಪಾರ್ಟಿ ನೋಡಿ, ಮತದಾರ ಪಟ್ಟಿ ಅಂತ ಹೇಳಿದ್ರೆ ಅದೊಂದು ಸೂಕ್ಷ್ಮ ವಿಷಯ. ಅದನ್ನ ತಪ್ಪು ಮಾಡಬೇಕಾದಂತ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ತೊಡಗಿದಾಗ ಬಹುಶಃ ಅದನ್ನ ಇದಕ್ಕೆ ತಪ್ಪನ್ನ ಸರಿಪಡಿಸತಕ್ಕಂಥ ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಇರ್ತಕ್ಕಂಥದ್ದು. ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಒಂದು ಹುದ್ದೆ, ಅದಕ್ಕೆ ಚೀಫ್ ಜಸ್ಟಿಸ್ ಅನ್ನು ಹೊರಗಿಟ್ಟೇ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಯಾಕಂತ ಹೇಳಿದ್ರೆ ಅದನ್ನ ಇಂಥ ತಪ್ಪುಗಳನ್ನ ಎಷ್ಟೋ ವರ್ಷ ಎಲೆಕ್ಟ್ರೋಲ್ ಸರಿ ಮಾಡ್ಬೇಕು ಅದು ಪ್ರೊಸೆಸ್ ಆಗ್ತಾನೆ ಇದೆ. ಈಗ ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಾರೆ. ಈಗ ಇದರಲ್ಲಿ ಈಗ ಶೇಷನೊಬ್ಬರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ರು. ನಾನು ಮೇಲ್ಮಟ್ಟದಲ್ಲಿ ಮಾತಾಡ್ತೀನಿ, ತಪ್ಪು ನೀವು ಅದು ಹೇಳ್ತೀನಿ. ಆದ್ರೆ ಅದನ್ನು ಮೇಲ್ಮಟ್ಟದಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಅಧಿಕಾರದ ಕಾಲದಲ್ಲಿ, ಅವರ ಒಂದು ಕಾಲದಲ್ಲಿ ಇದ್ರೆ ಅವರು ಆತರ ಒಂದು ಚುನಾವಣಾ ಆಯೋಗ ಇದು ಹೊಣೆಗಾರಿಕೆ. ಬಹುಶಃ ಇದನ್ನ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದಾರೆ. ಬಹುಶಃ ಅದನ್ನು ನಾವು ಖಂಡಿತವಾಗಿ ಮೆಚ್ಚಬೇಕಾದ ವಿಷಯ. ಇವತ್ತು ರಾಹುಲ್ ಗಾಂಧಿ ಅವರು ಸ್ಟೆಪ್ ತಗೊಂಡಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು. ಆದ್ರೆ ನಾವು ನಮ್ಮದು ಪ್ರಶ್ನೆ ಉತ್ತರ ಯಾರಿಗೂ ಉತ್ತರದಾಯಿತ್ವ ಯಾರಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ. ನಾವು ಕೆಲವು ಸರಿ ನಾವು ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ, ಅದೇ ಚುನಾವಣೆ ಆಯೋಗ ತಪ್ಪು ಮಾಡಿದ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಇವತ್ತು ಯಾವುದೇ ಸಂವಿಧಾನಿಕ ಹುದ್ದೆಗಳಲ್ಲಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬಾರ್ದು, ಅಥವಾ ಬೇರೆ ಬೇರೆ ಪ್ರಮುಖವಾದ ವಿಷಯಕ್ಕೆ ಬಂದ ಪ್ರಶ್ನೆ ಮಾಡಬಾರ್ದು. ವಿರೋಧ ಪಕ್ಷ ಇರುವುದೇ ಪ್ರಶ್ನೆ ಮಾಡಲಿಕ್ಕೆ. ಡಿಸೆಂಬರ್ ಅಲ್ಲಿ ಆಗ್ತದೆ. ಆದ ನಂತರ ಅದರ ಕರಡು ಪ್ರತಿಯನ್ನ ಎಲ್ಲ ಪಾರ್ಟಿಯವರಿಗೆ ಕೊಡ್ತಾರೆ. DC ಆಫೀಸ್ ಅಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಮತ್ತೊಂದ್ ಸಲ ಕೊಡ್ತಾರೆ. ಮೂರು ಸಲ ಅದನ್ನು ತೋರಿಸ್ತಾರೆ. ನಿಮ್ಮ ಸರ್ಕಾರದ ಆಯುಕ್ತರು ಹೇಳೋದಕ್ಕಿಂತ ಇಲ್ಲಿ DC ಮಾಡೋದಲ್ಲ, ಅದು DC AC ಅದು ನನ್ನ ಅನುಭವದ ಪ್ರಕಾರ ನಾನು 9 ಸಾರಿ ಚುನಾವಣೆಗೆ ನಿಂತಿದ್ದೇನೆ.
ನಾನು 9 ಸಾರಿ ಚುನಾವಣೆ. ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಎಡಿಷನ್ ಕೂಡ ಬರ್ತದೆ, ಕೆಲವು ಸಾರಿ ಚುನಾವಣೆಯಲ್ಲಿ ಕೆಲವು ಕೊನೆಯ ಗಳಿಗೆಯಲ್ಲಿ ಮತ ನಿಮಗೆ ನೀವು ಅದನ್ನು ಆಳವಾಗಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ನಾವು ಅನುಭವಿಸಿದವರು ಕೆಲವು ಸಾರಿ. ಆದ್ರೆ ಇದನ್ನ ಮಾಡ್ತಾರೆ. ಆದ್ರೆ ಇದು ಯಾರು ಉತ್ತರದಾಯಿತು ಅಂತ ಹೇಳಿದ್ರೆ ಉತ್ತರ ಕೊಡುವವರು ಉತ್ತರ ಕೊಡ್ಬೇಕು. ಇವತ್ತು ಬಹುಶಃ ನಾವು ಹೇಳುದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥ, ಬಹುಶಃ ಒಬ್ರು ಅದನ್ನ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರನ್ನು ತೋರಿಸ್ತಕ್ಕಂಥದ್ದಾಯ್ತು. ಈಗ ನಾನು ಲಿಂಬಾವಲ್ಲಿ ನಾವು ಚುನಾವಣಾ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತರದಾಯಿತ್ವ ಅಲ್ಲ. ಈ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಜನ ಈ ದೇಶದಲ್ಲಿ ಆಡಳಿತ ಮಾಡತಕ್ಕಂಥವ್ರು, ಸುಧಾರಣೆ ಮಾಡಬೇಕಾದ ಜವಾಬ್ದಾರಿ ಇರ್ತಕ್ಕಂಥವ್ರು ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ. ಬಹುಶಃ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಇತ್ತೀಚಿನ ಈ ಒಂದು ಕೆಲವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಂತು. ಇದು ಬಹುಶಃ ಮೊದಲು ಇತಿಹಾಸದಲ್ಲಿ ಅಂತ ಪ್ರಶ್ನೆಗಳು ಬರಲಿಲ್ಲ, ಅದನ್ನು ಗೌನ ಮಾಡತಕ್ಕಂಥದ್ದಾಯ್ತು. ಆ ನಂತರ ಮತ್ತೆ ಈಗ ಹರಿಯಾಣದಲ್ಲಿ ಚುನಾವಣೆ ಬಂತು, ಅದನ್ನು ಕೂಡ ಚುನಾವಣಾ ಗೌನ ಮಾಡಿತ್ತು. ಈಗ ಬಿಹಾರದಲ್ಲಿ ಚುನಾವಣೆ ಬರ್ತದೆ, ಇದನ್ನು ಕೂಡ ಗೌನ ಮಾಡತಕ್ಕಂತ ಪ್ರೊಸೆಸ್ ನಡೆಯತಕ್ಕ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅನಿವಾರ್ಯವಾಗಿ ಮಾತಾಡ್ತಕ್ಕ ಸಂದರ್ಭ ಬಂತು ಅಂತ ನನ್ನ ಅಭಿಪ್ರಾಯ. ಮಹಾರಾಷ್ಟ್ರದಲ್ಲಿ ಬಹಳ ಸಾರಿ ಮಾತಾಡಿದ್ದಾರೆ, ಇದು ಹೊತ್ತೇನು ಮಾತಾಡ್ತಕ್ಕಂಥದ್ದಲ್ಲ. ಮಹಾರಾಷ್ಟ್ರದ ಚುನಾವಣೆ ಆಗುವಾಗಲೇ ಹೇಳಿದ್ದಾರೆ. ಬಹುಶಃ ಏನು ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ಮಾತಾಡಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ, ಅವ್ರು ಏನು ಹೇಳಿದ್ದಾರೆ ಅದು ಈಗ ಸತ್ಯವಾಗಿ ಬಂದಿದೆ. ಈಗ ಎಲ್ಲ ವಿಚಾರಗಳು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರೂ ಹೇಳ್ಬಹುದು, ಯಾರಾದ್ರೂ ಅವರ ಬಗ್ಗೆ ಹೇಳ್ಬಹುದು, ಆದ್ರೆ ಅವರ ಮೇಧಾವಿತನವನ್ನ ಈಗ ಜನ ಒಪ್ಪುವಂತ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂತ ಮಾತನ್ನ ಪ್ರತಿ ಸಾರಿ ಕೂಡ ಅವ್ರು ಏನು ಪ್ರಶ್ನೆ ಎತ್ತಿದ್ದಾರೆ ಅದು ಯಾವ ಸುಳ್ಳಾಗಿದೆ. ಇವತ್ತು ಆಡಳಿತ ಮಾಡತಕ್ಕ ಸರ್ಕಾರದ ವೈಫಲ್ಯವನ್ನ ಅದು ಜನಧನ್ ಖಾತೆ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಯಾವುದು ಅವರ ಭರವಸೆಗಳು ಈಡೇರಿಸ್ತಕ್ಕ ಸಂದರ್ಭದಲ್ಲಿ ಕೂಡ ಏನು ನಮ್ಮ ಬೇರೆ ಬೇರೆ ಸನ್ನಿವೇಶದಲ್ಲಿ ಹೇಳಿರ್ತಕ್ಕಂಥ ಮಾತು ಸತ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಸುಳ್ಳು ಆಯ್ತಲ್ಲ. ಒಬ್ರು ಯಾರೋ 3 ಕಡೆ ವೋಟ್ ಆಗಿದ್ದಾನೆ ಅಂತ ಹೇಳಿದ್ರು, ಅವ್ನು ನೋಡಿದ್ರೆ ಅವನ್ ಎಲ್ಲ ಟ್ರಾನ್ಸ್ಫರ್ ಆಗಿ ಒಂದೇ ಕಡೆ ಹಾಕಿದ್ದಾನೆ. ಅಂದ್ರೆ ಅದು ಇದಾಯ್ತಲ್ಲ, ಅದೊಂದು ಉದಾಹರಣೆ ಅಲ್ಲ. ಒಂದು ಕಡೆ ಅಲ್ಲ, ಸತ್ಯ ಆಗಿದೆ ಅಂತ ಅಂಬೋದವ್ರು ಹೇಗೆ ನನ್ನ ಮಿತ್ರರೇ, ಒಂದು ಕಡೆ ಏನೋ ಆಗಿದೆ ಅಂತ ಅದೊಂದು ಉದಾಹರಣೆ ಅಲ್ಲ. ಇಂಥ ಅನೇಕ ಕಡೆ ಆಗಿದೆ ಅಂತ ಹೇಳ್ತಕ್ಕಂಥ. ಇವತ್ತು ಒಬ್ಬ ವ್ಯಕ್ತಿ 4 ರಾಜ್ಯದಲ್ಲಿ ಮತದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ ಅಲ್ವಾ? ಒಂದು ವಿಷಯ. ಆದ್ರೆ ನಾನು ಒಬ್ಬ ಮತದಾರ 4 ರಾಜ್ಯದಲ್ಲಿ ಮತದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ವಿಷಯ, ಸಣ್ಣ ವಿಷಯವೇನಲ್ಲ. ಒಂದು ಮತದಾರ ಪಟ್ಟಿ, ಇನ್ನೊಂದು ಮತದಾರ ಕೇಂದ್ರ, ಅದು ಬೇರೆ ವಿಚಾರ. ಅದಕ್ಕಿಂತಲೂ ಎತ್ತರ ಹೋಗಿದೆ ಇದು. ಇಂಟಿಗ್ರೇಟೆಡ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಈಸ್ ರೆಸ್ಪಾನ್ಸಿಬಲ್ ಅಂತ ಟು ಕ್ಲೀನ್ ದಿ ಎಲೆಕ್ಟ್ರಲ್ ರೋಲ್. ಅಲ್ಲ, ಏನಂದ್ರೆ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ 10 ವರ್ಷದ ಯಾಕಂದ್ರೆ ಅವರು ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಿಪಕ್ಷ ನಾಯಕರ ಕೆಲಸ ಮಾಡ್ತಾರೆ. ಕೆಲವು ಸಾರಿ ಹೇಳ್ತಾರೆ ನೀವು ಲೋಕಸಭೆಯಲ್ಲಿ ಯಾಕೆ ಮಾತಾಡಬಾರ್ದು, ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೆಲಸ, ಅದು ಕೂಡ ಇದೆ. ಅದನ್ನ ನಾನು ಇಲ್ಲಿಗೆ ನಾನು ಡೈವರ್ಟ್ ಮಾಡ್ಲಿಕ್ಕೆ ಹೋಗುದು, ನಾನು ಸೀಮಿತವಾಗಿ ಮತದಾರ ಪಟ್ಟಿಗೆ ಸೀಮಿತವಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ. ಬಹುಶಃ ಅವ್ರು ಹೇಳಿದ್ದಾರೆ, ಹೀಗೆ ಅವ್ರು ಏನು ಕೇಳಿದ್ದಾರೆ, ಆಡಿಯೋ ಕೊಡಿ 10 ವರ್ಷದ ಎಲ್ಲ ಮಾಹಿತಿಯನ್ನ ಕೊಡಿ ಇಡೀ ದೇಶದ. ಯಾಕೆ ಮಾಡ್ಬೋದಲ್ಲ, ಅದು ಯಾರು ಕೊಡ್ಬೇಕು? ಚುನಾವಣಾ ಆಯೋಗ ಕೊಡ್ಬೇಕು. ಬಹುಶಃ ಚುನಾವಣಾ ಆಯೋಗ ಇವತ್ತು ಆಡಳಿತ ಮಾಡ್ತಕ್ಕಂಥವ್ರು ಕೂಡ ಅದಕ್ಕೆ ಒಂದು ಜವಾಬ್ದಾರಿ ಆಗ್ತಾರೆ ಅನ್ನುವಂಥ ಎಲೆಕ್ಟ್ರಲ್ ಕ್ಲೀನ್ ಆಗ್ಬೇಕು ಅಂತ ಹೇಳುವಂಥದ್ದು ರಾಹುಲ್ ಗಾಂಧಿ ಅವರ ಉದ್ದೇಶ. ಈಗ ಮಾಸ್ಟರ್ ಇದಕ್ಕೆ ನಾವು ಕೂಡ ಟ್ರೂ ಕಾಪಿಗೆ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ, ಅದು ಬರಬಾರ್ದು ಕೆಲಸ. ನಾನು ಅದನ್ನ ಈಗ ಅದರ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ ಕಾಲವೇ ಹೇಳ್ಬೋದು. ಇವತ್ತು ದೇಶದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನು ಶುದ್ಧೀಕರಣ ಮಾಡತಕ್ಕಂಥ ಈ 10 ವರ್ಷ ಆಡಿಯೋ ಕೊಟ್ಟರೆ ನನ್ನದು ಕೂಡ ಬರ್ಬೋದು ತಿರುವಂತ ನನ್ನ ಎಲ್ಲ ಆಡಿಯೋ ಕೊಡ್ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆಡಿಯೋ ಕೊಡ್ಬೇಕು 10 ವರ್ಷದ ಅಂತ ಅಲ್ಲ, ಪರಿಶೀಲನೆ ಮಾಡುವ. ಇನ್ನು ನನಗೆ ಇದು ಮೊನ್ನೆ ಈಗ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭ ಬಂದ ಮಾಡಬೇಕಾಗಿದೆ. ನನಗೆ ಕೆಲವು ಸಾರಿ ಕೆಂಪು ಶಾಯಿ ಆಗ್ತಾರೆ ಅವರು, ಅದು ಯಾರಿದ್ದಾಗ ಒಂದು ದೊಡ್ಡ ಪಟ್ಟಿಗೆ ಅದು ನನಗೆ ಈಗ ಏನು ಅಂತ ಗೊತ್ತಾಗುದಿಲ್ಲ.
ಸರ್, ಈಗ ಆರಿಫ್ ಒಂದು ಪ್ರಶ್ನೆ ಕೇಳಿ. ಕರಡು ಪ್ರತಿಯ ಬಗ್ಗೆ ಕರಡು ಪ್ರತಿ ಕೊಡ್ತಾರೆ. ಈಗ ಜನವರಿಯಲ್ಲಿ ಅಲ್ಲ ಸರ್, ಜನವರಿಯಲ್ಲಿ ಇಲೆಕ್ಷನ್ ಆದ್ರೆ ಡಿಸೆಂಬರ್ ಅಲ್ಲಿ ಕೊಡ್ತಾರೆ ಸರ್. ಮತ್ತು ಇಲೆಕ್ಷನಿಗೆ 2 ದಿನ ಇರುವಾಗ ಫೈನಲ್ ಮಾಸ್ಟರ್ ಕಾಪಿ ಕೊಡ್ತಾರೆ ಸರ್, ಫೈನಲ್ ಲಿಸ್ಟ್. ಅದರಲ್ಲಿ ಅವರು ಮೋಸ ಮಾಡ್ತಾರೆ. ಅದನ್ನು ವೋಟರ್ ಲಿಸ್ಟ್ ಅದನ್ನು ಅದು ನಿಮ್ ಬೂತ್ ಅಲ್ಲಿ ಇಡುದು ಆ ಲಿಸ್ಟ್. ನಮಗೆ ಕರಡು ಪ್ರತಿ ಕೊಟ್ಟದನ್ನು ನೀಡುದಿಲ್ಲ. ಫೈನಲ್ ಲಿಸ್ಟ್ ಕೊಡುದು ವೋಟಿಗೆ 2 ದಿವಸ ಇರುವಾಗ ಅದ್ರಲ್ಲಿ ಡಿಫರೆನ್ಸ್ ಬರ್ತದೆ. ನಮಗೆ ಈಗ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಸದುದ್ದೇಶವನ್ನು ಇಟ್ಕೊಂಡು ಇದಕ್ಕೆ ಒಂದು ಬಾಂಬನ್ನೇ ಸಿಡಿಸಿದ್ದಾರೆ. ಅವರು ಯಾರು ಏನ್ ಹೇಳಿ, ಅದು ಸಣ್ಣ ಬಾಂಬ್, ನ್ಯೂಕ್ಲಿಯರ್ ಬಾಂಬನ್ನೇ ಸಿಡಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಬಹುಶಃ ಮತದಾರ ಕಳ್ಳತನದ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ಅದರ ಬಗ್ಗೆ ಶುದ್ಧೀಕರಣ ಆಗ್ಬೇಕಾಗಿದೆ. ಅದಕ್ಕೆ ಏನು ರಾಹುಲ್ ಗಾಂಧಿ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಚುನಾವಣಾ ಆಯೋಗ ಕೊಡಬೇಕು, ಅದಾದ ಸರ್ಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ಅಭಿಪ್ರಾಯ ನಂದು. ಧನ್ಯವಾದ. ಅದಕ್ಕೆ ನಮ್ಮ ಸಹಮತ. ವಿಷಯ ಡೈವರ್ಟ್ ಆಗೋದು ಬೇಡ. ನೀವು ಮಾತಾಡೋದು, ನಾನು ಅದಕ್ಕೂ ಅದು ಇನ್ನೊಂದು ಮಾತಾಡೋದು. ಥ್ಯಾಂಕ್ ಯು. ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳು ಅದು ದುರುಪಯೋಗ ಆದಾಗ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಅದು ಅನೇಕ ವಿಷಯಗಳನ್ನ ನಾನು ಅದಕ್ಕೆ ತಮಗೆ ಗೊತ್ತಿದೆ. ಈಗ ಸಂವಿಧಾನಿಕ ಹುದ್ದೆ ಆದಂತ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಹಿರಂಗಪಡಿಸ್ತೇವೆ ಅಂತೇಳಿ ಬೆಂಗಳೂರಲ್ಲಿ ಬಂದು ಒಂದು ಏನು ಹೇಳಿದ್ದಾರೆ, ಬಾಂಬ್ ಸಿಡಿಸಿದ್ದಾರೆ ಅಂತ ಆ ಬಾಂಬ್ ಸಿಡಿಸಿದ್ದಾರೆ. ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕ ಲೋಪ, ಇದು ಒಂದು ಮಾದರಿ. ಆ ಲೋಪ ಅದರಲ್ಲಿ ಒಂದು ಮಾದರಿ. ಒಂದು ಡೋರ್ ನಂಬರ್ನಲ್ಲಿ 80 ಹೆಸರುಗಳು, ಅದು ವಾಸ ಇಲ್ಲದೆ ಇರತಕ್ಕಂಥ ಒಂದು ಮನೆಯಂತೂ ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಬಹುಶಃ ಅದರಲ್ಲಿ ಬರೀ ಒಂದು ಕೊಠಡಿ ಮಾತ್ರ ಇತ್ತು. ಅದು ಅದರ ಮಾಲಕರು ಯಾರು ಅಂತ ಹೇಳಿ 80 ಹೆಸರುಗಳು ಇತ್ತು ಅಂತ ಹೇಳಿದನ್ನ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥದ್ದು, ಇನ್ನು ಅನೇಕ ವಿಷಯಗಳು. ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಆ ಪಾರದರ್ಶಕತೆಯನ್ನ ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಏನು ಬೆಂಗಳೂರಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ, ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ. ಅನೇಕ ಬುದ್ಧಿಜೀವಿಗಳು ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ. ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನ ಎತ್ತಿದಾಗ